ಕಾರ್ಕಳದ ಪಡು ತಿರುಪತಿ ಎಂದು ಖ್ಯಾತಿಯನ್ನ ಪಡೆದಿರುವ ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಕೆರೆ ದೀಪೋತ್ಸವ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಊರ ಪರಪೂರ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಕೆರೆ ದೀಪೋತ್ಸವದಲ್ಲಿ ಪಾಲ್ಗೊಂಡು ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿದರು. ಸುಮಂತ್ ಜೋಶಿ ಅವರು ಕೆರೆ ದೀಪೋತ್ಸವ ಆಚರಣೆಯ ಕುರಿತು ಮಾಹಿತಿಯನ್ನ ನೀಡಿದರು. ಪ್ರಧಾನ ಅರ್ಚಕರಾದ ಅನಿಲ್ ಜೋಶಿ ಹಾಗೂ ರವೀಂದ್ರ ಪುರಾಣಿಕ್, ಆಡಳಿತ ಮುಖ್ಯಸ್ಥರ ಜಯರಾಮ್ ಪ್ರಭು ಮುಂತಾದ ಗಣ್ಯ ವ್ಯಕ್ತಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು. ತಿರುಪತಿ ಎಂದೇ ಖ್ಯಾತವಾಗಿರುವಂತಹ ಒಂದು ಪ್ರಸಿದ್ಧ ಕ್ಷೇತ್ರ. ಯಾಕೆಂದರೆ ಇಲ್ಲಿ ನಾವು ಏನೊಂದು ಭಗವಂತನ ಒಂದು ಆರಾಧನೆ ಮಾಡಿಸಿಕೊಳ್ಳೋದಕ್ಕೋಸ್ಕರ ಆ ಒಂದು ವಿಗ್ರಹವನ್ನು ಪೂಜಿಸ್ತೇವೋ ಅದು ಸಾಕ್ಷಾತ್ ತಿರುಪತಿಯಿಂದ ಬಂದಂತಹ ಒಂದು ವಿಗ್ರಹ. ಅದರಲ್ಲೂ ಕೂಡ ಅನೇಕ ವಿಶೇಷ ಉತ್ಸವಾದಿಗಳು ನಡೆಯುತ್ತವೆ. ರಥೋತ್ಸವ, ಮುಕ್ಕೋಟಿ ದ್ವಾದಶಿ, ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ದೇವಸ್ಥಾನದಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಂತಹ ಒಂದು ಉತ್ಸವ ಅಂದರೆ ಅದು ಲಕ್ಷ ದೀಪೋತ್ಸವ. ಯಾಕೆಂದರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಉತ್ಸವದ ಮೂರ್ತಿಯನ್ನು ಉತ್ಸವಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಉಳಿದ ಉತ್ಸವದಲ್ಲಿ ಉತ್ಸವ ದೇವರನ್ನು ಕರ್ಕೊಂಡು ಹೋದರೂ ಈ ಲಕ್ಷೋದೀಪೋತ್ಸವಕ್ಕೆ ಸಾಕ್ಷಾತ್ ಪಟ್ಟದ ದೇವರು ಶ್ರೀ ಭೂಸಮೇತರಾದಂತಹ ಪರಮಾತ್ಮ ಶ್ರೀನಿವಾಸನೇ ಉತ್ಸವಕ್ಕೆ ಬರುವಂತಹ ವಾಡಿಕೆ. ಹಾಗೂ ಆ ನಾಳೆ ನಡೆಯುವಂತಹ ಲಕ್ಷ ದೀಪೋತ್ಸವ, ಅದರ ಮುಂಚಿನ ದಿವಸ ಇವತ್ತು ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಉತ್ಸವ, ಅದು ಕೂಡ ಸುಂದರವಾದಂಥ ಉತ್ಸವ, ಅದು ಕೆರೆ ದೀಪೋತ್ಸವ. ನಾವು ರಥೋತ್ಸವಕ್ಕೆ ಹೇಗೆ ಮೃಗಬೇಟೆಯನ್ನು ಮಾಡ್ತೇವೋ ಹಾಗೂ ಈ ಲಕ್ಷ ದೀಪೋತ್ಸವಕ್ಕೆ ಈ ಕಾರ್ತಿಕ ಮಾಸದಲ್ಲಿ ಆಗುವಂತಹ ಈ ಲಕ್ಷ ದೀಪೋತ್ಸವದಲ್ಲಿ ಕೂಡ ಮೃಗಪೇಟೆ ಮಾಡಬೇಕಂತಹ ವಾಡಿಕೆ.